ಕರಾವಳಿ ಜಿಲ್ಲೆಯ ಜನರ ಮೊದಲ ಹಬ್ಬವಾದ ನಾಗರ ಪಂಚಮಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಮಾರ್ಗಸೂಚಿಯ ನಡುವೆ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಜಿಲ್ಲೆಯ ಎಲ್ಲ ದೇವಸ್ಥಾನಗಳಲ್ಲೂ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ನಾಗನ ವಿಗ್ರಹಕ್ಕೆ ಹಾಲು ಹಾಗೂ ಸಿಹಿಹಳ ಅಭಿಷೇಕವನ್ನು ನಡೆಸಲಾಯಿತು. ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲೂ ನಾಗರ ಪಂಚಮಿಯನ್ನ ಸಂಪ್ರದಾಯದಂತೆ ಆಚರಣೆ ಮಾಡಲಾಗಿತ್ತು. ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಕ್ಷೇತ್ರದಲ್ಲಿ ಭಕ್ತರ ಸಂಖ್ಯೆಯಲ್ಲಿ ತೀರಾ ಇಳಿಮುಖವಾಗಿದೆ. ಮುಂಜಾನೆಯಿಂದಲೇ ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ನಾಗನ ವಿಗ್ರಹಕ್ಕೆ ಹಾಲು ಹಾಗೂ ಸಿಹಿಹಳವನ್ನ ಸಮರ್ಪಿಸುವ ಮೂಲಕ ತಮ್ಮ ಮೊದಲ ಹಬ್ಬವನ್ನ ಭಕ್ತಿಯಿಂದ ಆಚರಿಸಿದ್ದಾರೆ. ನಾಗರ ಪಂಚಮಿಗೆ ಕರಾವಳಿಯಲ್ಲಿ ತನ್ನದೇ ಆದ ಮಹತ್ವವಿದ್ದು, ಹಬ್ಬದ ದಿನದಂದು ಅರಶಿನದ ಎಲೆಯಿಂದ ತಯಾರಿಸಿದ ವಿಶೇಷ ರೀತಿಯ ಆಹಾರ ಪದಾರ್ಥವನ್ನು ಸೇವಿಸುವುದು ಇಲ್ಲಿನ ಜನರ ಸಂಪ್ರದಾಯವಾಗಿದೆ. ವರ್ಷದ ಮೊದಲ ಹಬ್ಬ ಆದರೆ ಕೊರೋನಾ ಅಲ್ಲ, ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಉಂಟು, ಜನ ಕೂಡ ಕಮ್ಮಿ ಇದ್ದಾರೆ. ಇಲ್ಲದಿದ್ದರೆ ಇಲ್ಲಿ ಜನ ಜಾಸ್ತಿ ವರ್ಷಲ್ಲೂ ಜಾಸ್ತಿ ಇರ್ತಾರೆ. ದಿಸ್ ಟೈಮ್ ಬಿಕಾಸ್ ಆಫ್ ದಿಸ್ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಆ್ಯಂಡ್ ಆಲ್ ಕಮ್ಮಿ ಇದ್ದಾರೆ. ಮತ್ತು ಹಾಗೆ ಮಾಸ್ಕ್ ಅದು ಇದೆಲ್ಲ ಉಂಟಲ್ಲ, ಹಾಗೆ ಕಮ್ಮಿ ಬರ್ತಾರೆ ಈಗ ಟೆಂಪಲ್ಸ್ಗೆ ಜನ ಎಲ್ಲ. ಆದರೂ ವರ್ಷದ ಮೊದಲ ಹಬ್ಬ ಅಲ್ಲ, ಬರಲೇಬೇಕು, ಹಾಗೆ ಬಂದಿದ್ದೇವೆ.